ಹೀಗಂತ ಕರ್ನಾಟಕದ ಜನರಿಗೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಎಚ್.ಎಸ್. ದೊರೆಸ್ವಾಮಿ ಕರೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಮೋದಿ ಪಕ್ಷಕ್ಕೆ ಮತವನ್ನ ನೀಡಬೇಡಿ, ಸರ್ವಾಧಿಕಾರಿ ಧೋರಣೆ, ನೀಚತನದ ಮಾತನಾಡುವ ಮೋದಿಯನ್ನ ಮುಗಿಸಿ ಸೋಲುಣಿಸಬೇಕು, ಆತ ಮಾಡೋದೆಲ್ಲ ತಪ್ಪು ಕೆಲಸ ಏಕವಚನದಲ್ಲೇ ಕಿಡಿಕಾರಿದ್ರು. ಕರ್ನಾಟಕ ಬಿಜೆಪಿಯಲ್ಲಿ ಲೀಡರ್ಗಳೇ ಇಲ್ಲ, ಕರ್ನಾಟಕ ವರ್ಸಸ್ ಮೋದಿ ಅನ್ನುವಂತಾಗಿದೆ. ಯಡಿಯೂರಪ್ಪ ಒಬ್ಬ ಡಮ್ಮಿ ಕ್ಯಾಂಡಿಡೇಟ್ ಅಂತ ಲೇವಡಿ ಮಾಡಿದ್ದಾರೆ. ಜೆಡಿಎಸ್ ಯಾವುದೇ ಕಾರಣಕ್ಕೂ ಬಿಜೆಪಿ ಜೊತೆ ಕೈ ಜೋಡಿಸಬಾರದು ಅಂತ ಈಗಾಗಲೇ ದೇವೇಗೌಡರಿಗೆ ಹೇಳಿದ್ದೇನೆ. ಪದೇ ಪದೇ ನಿಮ್ಮ ಮಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು ಎಂದು ಕುಡಿಕೆ ಗಂಜಿ ಆಸೆಗೆ ಬಿದ್ದು ಆತ್ಮ ಮಾರಿಕೊಳ್ಬೇಡಿ ಅಂತ ಹೇಳಿದ್ದೇನೆ. ದೇಶದ ಒಳಿತಿಗಾಗಿ ಜೆಡಿಎಸ್ ಕಾಂಗ್ರೆಸ್ ಜೊತೆಗಿನ ಭಿನ್ನಾಭಿಪ್ರಾಯ ಮರೆತು ಕೈ ಜೋಡಿಸಬೇಕು. ಸಿದ್ದರಾಮಯ್ಯನವರೇ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಎಂದು ಹೇಳುವ ಮೂಲಕ ಬಿಜೆಪಿ ಪಕ್ಷದ ವಿರುದ್ಧ ಕಿಡಿಕಾರಿದ್ದಾರೆ. ಈ ಹೋರಾಟ ಕರ್ನಾಟಕ ವರ್ಸಸ್ ಮೋದಿ ಒಟ್ಟು ಎಲ್ಲ ರಾಜ್ಯವನ್ನು ತನ್ನ ಕಡೆಗೆ ತಗೊಂಡು ಒಂದು ಚಕ್ರಾಧಿಪತ್ಯ ಕಟ್ಟಿ ಮುಂದೆ ತನಗೆ ಬೇಕಾದ ಹಿಡಿನ ಅಜೆಂಡಾವನ್ನೆಲ್ಲ ಸಾಧಿಸ್ತಕ್ಕಂಥ ವಿಚಾರ ಇದ್ದ ಕಾಣ್ತಾ ಇದೆ. ಜೊತೆಗೆ ಆತ ಬರೀ ಮಾತನಾಡ್ತಾನೆ, ಬಹಳ ಆವೇಶದಲ್ಲಿ ಮಾತಾಡ್ತಾನೆ, ಆದರೆ ಏನು ಸ್ಟೆಪ್ ಇಲ್ಲ. ಮಾಡಿರ್ತಕ್ಕದ್ದೆಲ್ಲ ತಪ್ಪು ಕೆಲಸ, ಯಾವುದೂ ನಿರ್ದಿಷ್ಟವಾಗಿ ಇಂಥದ್ದು ಆಗಿದೆ ಅಂತಕ್ಕದ್ದಿಲ್ಲ. ಟಚ್ ಆ್ಯಂಡ್ ಗೋ ಆ ಥರ ಕೆಲಸಗಳು ಮಾಡಿದ್ದಾರೆ, ವಿಫಲವಾಗಿದ್ದಾರೆ. ಮಾತು ಕೊಟ್ಟಿದ್ದನ್ನು ಮಾತನ್ನು ಉಳಿಸ್ಕೊಂಡಿಲ್ಲ ಮತ್ತು ಬಹಳ ಅಗ್ಗವಾಗಿ ಬಹಳ ನೀಚತನದಿಂದ ಮಾತನಾಡ್ತಾರೆ. ಅವರು ಮಾತನಾಡೋದ್ರಿಂದ ಮಿಕ್ಕವರು ಈ ಬಗ್ಗೆ ಬಿಜೆಪಿ ಮುಖಂಡ ರಹೀಂ ಉಚ್ಚಿಲ ಅವರ ಪ್ರತಿಕ್ರಿಯೆ ಏನಿದೆ ನೋಡೋಣ ಬನ್ನಿ. ರಹೀಂ ಅವರೇ ಹೇಳಿ, ಈಗಾಗಲೇ ದೊರೆಸ್ವಾಮಿ ಅವರು ಹೇಳಿರುವಂತದ್ದು ಮೋದಿಗೆ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಬೇಡಿ, ಬಿಜೆಪಿ ಪಕ್ಷನ ಸಂಪೂರ್ಣವಾಗಿ ಸೋಲಿಸಬೇಕು, ಯಾವುದೇ ಕಾರಣಕ್ಕೂ ಇವನ್ ಜೆಡಿಎಸ್ ಪಕ್ಷ ಕೂಡ ಏನು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ಬಾರ್ದು ಅನ್ನೋಂತಹ ಹೇಳಿಕೆ ನೀಡಿದ್ದಾರೆ. ಇದಕ್ಕೆ ತಾವೇನ್ ಹೇಳ್ತೀರಿ? ಈಗ ದೊರೆಸ್ವಾಮಿ ಅವರು ಏನು ಮಹಾತ್ಮ ಗಾಂಧೀಜಿ ಅವ್ರನ್ನ ಆದರ್ಶಪ್ರಾಯ ಅಂತ ಹೇಳ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿ ಅವರು ಹೇಳಿದ್ರು, ಸ್ವಾತಂತ್ರ್ಯದ ನಂತರ ಇಡೀ ಕಾಂಗ್ರೆಸ್ ಅನ್ನೇ ಮುಗಿಸಿ ಬಿಡಿ, ಕಾಂಗ್ರೆಸ್ ಅನ್ನೇ ತೆಗೆದು ಬಿಡಿ ಅಂತೇಳಿ ಮಹಾತ್ಮ ಗಾಂಧಿ ಅವರೇ ಅವತ್ತು ಸೂಚನೆಯನ್ನ ಕೊಟ್ಟಿದ್ರು. ಸ್ವಾತಂತ್ರ್ಯ ಹೋರಾಟಕ್ಕೆ ಮಾಡಿದಂತ ಆ ಕಾಂಗ್ರೆಸ್ನ ಸಂಸ್ಥೆಯೇ ಬೇರೆಯಾಗಿತ್ತು. ಆ ನಂತರ ಇದನ್ನ ಸಂಪೂರ್ಣವಾಗಿ ಅದನ್ನ ತೆಗೆದು ಬಿಡಬೇಕು ಅಂತ ಹೇಳಿದ್ರು. ಆದ್ರೂ ಕೂಡ ಕಳೆದ ಹಲವಾರು ವರ್ಷಗಳಿಂದ ದೊರೆಸ್ವಾಮಿ ಅವರು ಒಂದು ಸ್ವಾತಂತ್ರ್ಯ ಹೋರಾಟಗಾರರು ಅನ್ನುವಂಥದ್ದನ್ನ ಮರೆತು ಅವರೊಂದು ಕಾಂಗ್ರೆಸ್ ಪಕ್ಷದ ಏಜೆಂಟರ ಹಾಗೆ ಇದರ ಹಾಗೆ ಬಹಳಷ್ಟು ಹೇಳಿಕೆಗಳನ್ನ ಈ ಹಿಂದೆ ಅವರು ಕೊಡ್ತಾ ಇರುವುದರಿಂದ ಅವರ ಹೇಳಿಕೆ ಅದೇನು ಅಷ್ಟೇನು ದೊಡ್ಡ ಒಂದು ಮಹತ್ವವನ್ನ ಅವರು ಪಡೆಯುವುದಿಲ್ಲ. ಆಮೇಲೆ ಅವರು ಹೇಳಿದ್ದಾರಂತ ಹೇಳಿ ಯಾವುದೇ ರೀತಿಯಲ್ಲೂ ಬಿಜೆಪಿಗೆ ಯಾವುದೇ ರೀತಿಯ ತೊಂದರೆಗಳು ಕೂಡ ಖಂಡಿತವಾಗಿ ಆಗುದಿಲ್ಲ. ಅವರು ಸ್ವಾತಂತ್ರ್ಯ ಹೋರಾಟಗಾರರು ಹೌದು, ಹಿರಿಯರು ಹೌದು, ಆ ಗೌರವ ಖಂಡಿತವಾಗಿ ಕರ್ನಾಟಕ ರಾಜ್ಯದ ಜನತನೇ ನಾವು ಕೊಡ್ತಾ ಇದ್ದೇವೆ. ಅದರ ಗೌರವವನ್ನ ಉಳಿಸಬೇಕಾದ ಕರ್ತವ್ಯ ಅವರದ್ದಾಗಿತ್ತು. ಅವರು ಇಂತಹ ಹೇಳಿಕೆಗಳಿಂದಾಗಿ ಇವತ್ತು ಬಹಳ ನಮ್ಗೆ ನೋವಾಗ್ತದೆ, ಹಿರಿಯರು ಕೂಡ ಆಗಿದ್ದಾರೆ. ಈ ಒಂದು ಚುನಾವಣೆಯಲ್ಲಿ ಅವರ ಹೇಳಿಕೆಗಳು ಯಾವುದೇ ರೀತಿಯ ಪರಿಣಾಮ ಬೀರಲ್ಲ ಅಂತ ಹೇಳ್ತಾರೆ? ಖಂಡಿತವಾಗಿಯೂ ಬೀರುವುದಿಲ್ಲ. ಇದು ಇವತ್ತೇನು ಆರಂಭ ಏನಲ್ಲ, 5-6 ವರ್ಷಗಳಿಂದಲೂ ಇವರು ಇದೇ ರೀತಿ ಹೇಳಿಕೊಂಡು ಬರ್ತಾ ಇದ್ದಾರೆ. ಯಾವುದೇ ಸಂದರ್ಭಗಳಲ್ಲೂ ಕೂಡ ಹಾಗೆ. ಅವತ್ತು ಬಿಜೆಪಿ ಒಳ್ಳೆ ಕೆಲಸಗಳು ಮಾಡಿದಾಗ ಕೂಡ ಇವರು ವಿರೋಧಿಸ್ತಾ ಬಂದಿದ್ದಾರೆ. ಆಮೇಲೆ ಸಿದ್ದರಾಮಯ್ಯನವರು ಮಾಡುವಂತಹ ಏನೆಲ್ಲ ಜನವಿರೋಧಿ ಕೆಲಸಗಳಿದೆ ಅದನ್ನೆಲ್ಲವನ್ನು ಇವರು ಬೆಂಬಲಿಸಿಕೊಂಡೇ ಅವರು ಬಂದಿದ್ದಾರೆ. ಆಮೇಲೆ ಎಲ್ಲವೂ ಕಾಂಗ್ರೆಸ್ಗೆ ಪೂರಕವಾದಂತಹ ವಾತಾವರಣ ನಿರ್ಮಾಣ ಮಾಡಿಕೊಡುವ ನಿಟ್ಟಿನಲ್ಲಿ ಅವರ ಎಲ್ಲ ಹೇಳಿಕೆಗಳು ಕೂಡ ಇತ್ತು ಅನ್ನುವಂಥದ್ದು ಎಲ್ಲರಿಗೂ ಖಂಡಿತವಾಗಿ ಗೊತ್ತಿರುವುದರಿಂದ ಯಾವುದೇ ರೀತಿಯ ಒಂದು ದುಷ್ಪರಿಣಾಮ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಬಿಡುವುದಿಲ್ಲ. ಯಾಕಂತ ಹೇಳಿದ್ರೆ ಕರ್ನಾಟಕದ ಜನತೆ ಇವತ್ತು ಯಾರ ಮಾತುಗಳನ್ನ ಕೇಳಿ ಅಲ್ಲ, 5 ವರ್ಷಗಳ ದುರಾಡಳಿತವನ್ನು ಅವರು ಕಣ್ಣಾರೆ ಕಂಡಿದ್ದಾರೆ. ಅದಕ್ಕೆ ತಕ್ಕ ಉತ್ತರವನ್ನು ಇವರು ನೀಡ್ತಾ ಇದ್ದಾರೆ. ಮತ್ತು ಬದಲಾವಣೆ ನಮಗೋಸ್ಕರ ಅಲ್ಲದ, ಇದು ಜನರಿಗೆ ಅನಿವಾರ್ಯ ಅನ್ನುವಂಥದ್ದು ಪ್ರತಿಯೊಂದು ಜನರಿಗೆ ಗೊತ್ತಿದೆ. ಆ ಅನಿವಾರ್ಯತೆಗೋಸ್ಕರ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸ್ತಾರೆ. ಓಕೆ ರಹೀಂ, ಈಗಾಗಲೇ ಏನು ಬಿಜೆಪಿಯಲ್ಲಿ ಸರ್ವಾಧಿಕಾರಿ ಧೋರಣೆ ಇದೆ ಅಂತ ಹೇಳಿ ಅವ್ರು ಹೇಳಿರುವಂತ ಆರೋಪ, ಬಿಜೆಪಿ ಮುಖಂಡರಾಗಿ ತಾವೇನ್ ಹೇಳ್ತೀರಾ? ನಿಜಕ್ಕೂ ಸರ್ವಾಧಿಕಾರಿ ಧೋರಣೆ ಮೋದಿ ಅವರಿಗೆ ಈಗಾಗಲೇ ಗೊತ್ತಿದೆ. ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ, ಅದರ ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ನಾಯಕರು, ಅಮಿತ್ ಶಾ ಅವರು ರಾಷ್ಟ್ರೀಯ ಅಧ್ಯಕ್ಷರು ಆಗಿರುವುದರಿಂದ ಅವರ ಆಗಮನ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ತುಂಬಾ ಒಂದು ಶಕ್ತಿಯನ್ನ ಕೊಟ್ಟಿದೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಹಾಗಂತ ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಯಾವುದೇ ರೀತಿಯಲ್ಲಿ ವಿಫಲವಾಗಿಲ್ಲ. ಎಲ್ಲವೂ ಸಾಮೂಹಿಕ ನಾಯಕತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಬಲಿಷ್ಠವಾಗಿ
ನಡೀತಾ ಇದೆ. ಯಾವುದೇ ರೀತಿಯ ಭಿನ್ನಮತಗಳಿಲ್ಲ. ಇಲ್ಲಿ ಎಲ್ಲರ ಹೆಸರು ಕೇಳಿದ್ರು ಎಲ್ಲರೂ ನಾಯಕರೇ. ಸಾಮೂಹಿಕ ನಾಯಕತ್ವ ಇದೆ. ಎಲ್ಲರ ಗುರಿ ಒಂದೇ, ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿಯಾಗಿ ಮಾಡಬೇಕು, ಕರ್ನಾಟಕ ರಾಜ್ಯ ಸುಭಿಕ್ಷವಾಗಿ ಸಾಗಬೇಕು ಅನ್ನತಕ್ಕಂಥದ್ದು. ಮತ್ತು ಒಳ್ಳೆ ಸರ್ಕಾರ ಭಾರತೀಯ ಜನತಾ ಪಾರ್ಟಿಯಿಂದ ಕರ್ನಾಟಕದಲ್ಲಿ ಜನ ನಿರೀಕ್ಷೆ ಮಾಡಿದ್ದಾರೆ. ಓಕೆ, ಧನ್ಯವಾದ ರಹೀಮ್ 24x7 ಜೊತೆ ಮಾತನಾಡಿದ್ದಕ್ಕಾಗಿ. ಮೂವತ್ತು ವರ್ಷಗಳಲ್ಲಿ